ಅನುಮತಿಯೊಂದಿಗೆ ಅರಣ್ಯ ಪ್ರದೇಶದ ಮರವನ್ನು ಕಡಿದ ಆರೋಪಿ ಮರದ ದಿಮ್ಮಿಗಳನ್ನು ಖಾಸಗಿ ಮಿಲ್ಲಿಗೆ ಸಾಗಿಸಿರುವುದಕ್ಕೆ ದಿಮ್ಮಿಗಳು ಸಹಿತ ಲಾರಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡರು. ಪ್ರಕರಣ ದಾಖಲಿಸುತ್ತಿಲ್ಲ ಎಂದು ಆರೋಪಿಸಿ ಬಂಟ್ವಾಳ ಬಿಜೆಪಿ ಯುವ ಮೋರ್ಚಾವು ಬಂಟ್ವಾಳ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದೆ. ಲಾರಿಯನ್ನು ವಶಪಡಿಸಿಕೊಂಡು 4 ದಿನ ಕಳೆದರೂ ಯಾಕೆ ಎಫ್ಐಆರ್ ದಾಖಲಿಸಿಲ್ಲ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದಾಗ ಸ್ಥಳಕ್ಕಾಗಮಿಸಿದ ಎಸಿಎಫ್ ಶ್ರೀಧರ್ ಅವರು ತನಿಖೆ ನಡೆಸುತ್ತಿದ್ದೇವೆ, ಅದರ ಬಳಿಕ ಪ್ರಕರಣ ದಾಖಲಿಸುತ್ತೇವೆ ಎಂದಾಗ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊನೆಗೆ 24 ದಿನಗಳೊಳಗೆ ಪ್ರಕರಣ ದಾಖಲಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಆರೋಪಿಯ ಖಾಸಗಿ ಜಾಗದಲ್ಲಿ ಮರದ ದಿಮ್ಮಿಗಳಿವೆ ಎಂದಾಗ ಅಲ್ಲಿ ಅಕ್ರಮ ಕಂಡು ಬಂದರೆ ಪ್ರಕರಣ ದಾಖಲಿಸುವುದಾಗಿ ಬಂಟ್ವಾಳ ವಲಯ ಅರಣ್ಯಾಧಿಕಾರಿ ರಾಜೇಶ್ ಬಳಿಗಾರ್ ತಿಳಿಸಿದರು. ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪುರಸಭಾ ಸದಸ್ಯ ಗೋವಿಂದ ಪ್ರಭು, ಬೂಡಾ ಮಾಜಿ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಭಜ ಮೊದಲಾದವರು ಉಪಸ್ಥಿತರಿದ್ದರು. ಎಫ್ಐಆರ್ ಮಾಡಲಿಕ್ಕೆ ಕಷ್ಟ ಅಂತ ಉಂಟಪ್ಪ, ಕಣ್ಣು ಮತ್ತೆ ಕಾಗದ ಮಾತ್ರ ಇರುವುದು, ಖರ್ಚು ಕೂಡ ಇಲ್ಲ ಅದಕ್ಕೆ. ಮತ್ತೆ ಅಲ್ಲ 3 ದಿವಸ ನಿಮ್ಮ ಪ್ಲಾಂಟೇಶನ್ ನಿಮ್ಮ ಖರ್ಚು ಗಿರ್ಚು ಯಾವುದು ಬೇಡ ನಿಮ್ಗೆ. ಮಳೆ ಕೂಡ ಇರಲಿಲ್ಲ ಅವತ್ತು, ತಂದು ಡಿಪೋ ತಂದಿಟ್ಟಿದೆ. ಈಗ ನಿಮ್ಮ ಅಧಿಕಾರಿಗಳು ಸಮರ್ಥನೆ ಮಾಡುವುದಿಲ್ಲ, ಮೀಡಿಯಾದವರಿಗೆ ಹೇಳಿದ್ದೀರಿ ಮಳೆ ಇತ್ತು ಹಾಗೆ ಕೊಂಡೋಗಿ ಮನೆ ಹತ್ರ ನಿಲ್ಲಿಸಿದ್ದಾರೆ ಅಂತ. ಮಳೆ ಇದ್ರೆ ಮಾರ್ಗದಲ್ಲಿ ನಿಲ್ಲುವುದಿಲ್ಲ, ಅದು ಅರಣ್ಯ ಅಲ್ಲಿ ಎಲ್ಲಿ ಪ್ಲಾಂಟೇಶನ್ ಅಂತ ಅಲ್ಲಿ ವೆಹಿಕಲ್ ನಿಲ್ಲುವುದಿಲ್ಲ. ಅಲ್ಲ ಮೈಂಡ್ ರೋಡ್ನಲ್ಲಿ ಎಂತ ಮಳೆ ನಾನು ಕೇಳೋದು. ಮತ್ತೆ ಡಿಪೋದಲ್ಲಿ ತಗೊಂಡೋಗ್ಬೇಕು ಮಳೆ ಇದ್ರೆ. ಮಾಡಿದ್ದೆ ಕಳ್ಳತನ, ಪುನಃ ಅದನ್ನು ಕಳ್ಳತನ ಯಾರು ಮಾಡಿ ನಿಮ್ಮ ಬೆಳೆಯಕ್ಕಿಂತ ಬೆಲೆ ಒಂದು ಮರ ಕಡಿದ್ರೆ ಕಲ್ಲನಿಗೋಸ್ಕರ ಅದನ್ನು ನೀವು ತನಿಖೆ ಮಾಡಿ ಮಾಡಿ ನಾವು ನಮ್ಮ ಬೇಡಿಕೆ ಇರುವಂಥದ್ದು